ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಿಶ್ವ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಹಿಡಿದು ಲೋಕಧರ್ಮೆಡು ಪುದರ್ ಪೋಯಿನ ಬೆದ್ರದ ಡಾಕ್ಟರ್ ಎಂ ಮೋಹನ ಆಳ್ವೇರಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊಡ್ತಂಡು. ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಈ ಪದವಿ ಕೊರ್ದು ಮರ್ಯಾದೆ ಮಲ್ತಿದ್ದಾರೆ. ಬರೋಬೊಕ್ಕ ಸಾಂಸ್ಕೃತಿಕ ಲೂಕೊಡು ಬೆದ್ರಗ್ ಬಾರಿ ಪುದರ್ ಬರೀರ ಕಾರಣಾತ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ ಆಳ್ವೇರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ನಗರೊಡುಪುನ ಬೆಂಗಳೂರು ವಿಶ್ವವಿದ್ಯಾನಿಲಯ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊಡ್ತಂಡು. ಬೆಂಗಳೂರು ಅರಂತಲ್ ಮಾರ್ಗೊಡುಪುನ ವಿಶ್ವವಿದ್ಯಾನಿಲಯದ ಜ್ಞಾನಜ್ಯೋತಿ ಸಭಾಂಗಣಡು ನಡತ್ನ ವರ್ಷದ ಘಟಿಕೋತ್ಸವ ಲೀಸಿದೆ. ಕರ್ನಾಟಕ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಡಾಕ್ಟರ್ ಎಂ ಮೋಹನ್ ಆಳ್ವೇರಿಗೆ ಮರ್ಯಾದೆ ಡಾಕ್ಟರೇಟ್ ಪದವಿ ಕೋರಿಯರು. ಕುಡ್ಲದ ಪಿರಾಕ್ದ ಇಂಗ್ರೇಜಿಡು ಉಂಜಾದುಪುನ ಉಳ್ಳಾಲ ತಾಲೂಕದ ಪಾಣಿರ್ ಅವರ್ ಲೇಡಿ ಆಫ್ ಮರ್ಸಿ ಇಂಗ್ರೇಜಿಡು ಯೇಸುಕ್ರಿಸ್ತಿನ ಪುನರುತ್ಥಾನದ ನೆಂಪುಗಾದು ಈಸ್ಟರ್ ಜಾಗರಣೆದ ಆಚರಣೆ ಶನಿವಾರ ರಾತ್ರಿ ಶ್ರದ್ಧೆ ಭಕ್ತಿಡು ನಡೆತಂಡೆ. ಶನಿವಾರ ಪೊರ್ತುಕಂತನಗ ಉಳ್ಳಾಲ ತಾಲೂಕದ ಪಾಣಿರ್ ಅವರ್ ಲೇಡಿ ಆಫ್ ಮರ್ಸಿ ಇಂಗ್ರೇಜಿದ ಎದುರು ಯೇಸುಕ್ರಿಸ್ತಿನ ಪುನರುತ್ಥಾನದ ಈಸ್ಟರ್ ಜಾಗರಣೆದ ಆಚರಣೆ ಪ್ರಾರ್ಥನೆದ ಒಟ್ಟಿಗೂ ಶುರುವಾಂಡು. ಇಂಗ್ರೇಜ ಧರ್ಮಗುರು ವಿಕ್ಟರ್ ಡಿ ಮೆಲ್ಲೋ ಕತ್ತಲದ ಮಿತ್ತು ಬೊಳ್ಪುದ ಗೆಲ್ಮೆ ತೋಜವನ ಈಸ್ಟರ್ ಕ್ಯಾಂಡಲ್ ಆಶೀರ್ವಾದ ಮಲ್ತದು ಪೊತ್ತಾಯರು. ಐದು ಬುಕ ಪೊಸ ಅಗ್ನಿಗೆ ಆಶೀರ್ವಾದ ಮಲ್ತೇರು. ಪ್ರತಿಯೊರಿ ಭಕ್ತರು ಕ್ಯಾಂಡಲ್ ಪೊತ್ತಾದು ಬೊಳ್ಪುದ ಸ್ವರೂಪ ಆದುಪುನ ಯೇಸುಕ್ರಿಸ್ತಿರನು ತನ್ಕುಳ ನಡುಟು ದೆತ್ತೊಂದು ಕ್ರಿಸ್ತಿರು ಮನುಕುಲ ಬೆಳಗವನ ಬೊಲ್ಪು ಪನ್ಪನ ಘೋಷಣದ ಮೆರವಣಿಗೆದ ಒಟ್ಟಿಗೂ ಇಂಗ್ರೇಜಿಗೆ ಪುಗ್ಗೇರು. ದೇವಿರು ಈ ಲೋಕ ಸೃಷ್ಟಿ ಮಲ್ತನ ಬಗೆಟ್ ಬೈಬಲ್ಡ್ ಬರೆತ್ನ ಬುಕ್ಕ ದೇವಿರ್ನ ಮಹಾಕಾರ್ಯನ ಬಗೆಟ್ ಬೈಬಲ್ ದಾನೆ ಪನ್ಪುಣು ಒಂದು ಪನ್ಪಣಿನ ಓದಿಯರು. ಐದು ಬುಕ್ಕ ಪುಣ್ಯಾರ್ಚನದ ಆಶೀರ್ವಾದ ನಡೆತದು ಪಾಲ್ದೆತೊನ್ನ ಕ್ರೈಸ್ತ ವಿಶ್ವಾಸಿಲು ತನ್ಕುಲ ದೀಕ್ಷಾ ಸ್ನಾನದ ಪಿರ ಪ್ರತಿಜ್ಞೆ ಮಲ್ತೇರು. ಬಿನ್ನರಾದ ಬತ್ತನ ಗುರುಕುಲು ಫಾದರ್ ಮುಲ್ಲರ್ ಆಸ್ಪತ್ರೆದ ಜಾನ್ ವಾಸ್ ಪ್ರವಚನ ಕುರಿದು ಬಲಿಪೂಜೆ ನಡಪಾಯರು. ಈಸ್ಟರ್ ಆಚರಣೆದ ಮಹತ್ವನು ಅರಿತಿರಿಪಾಯರು. ಪಾಣಿರ್ ಎಂಗ್ರೇಜಿಡ್ ಕರಿನ ಆಜಿ ತಿಂಗಳೊಡ್ದು ಬೇತಿ ಬೇತಿ ಸೇವಲಿನ ಸಂದಾವೊಂದು ಪುನಃ ಡಿಯೋಕಾನ್ ಜೀವನ್ ಡಿಸೋಜಾ ಮೇರೆಗೆ ಮೆಚ್ಚುಗೆ ಸಂದೈತ ಮಲ್ತೇರು. ಐತರ ಕ್ರೈಸ್ತಿರು ಈಸ್ಟರ್ ಸಂಡೆ ಪರ್ಬ ಆಚರಣೆ ಮಲ್ತೇರು. आणि शेकडे आपल्या पवित्र दावडाव काळोख इजिप्तांत फराव्याच्या गुलामपणातावून सुटका मिळवल्याचं उघडास काढ आपले ख्रिस्ताचो उजवाड ಮಾತಾ ವಿಚಾರಡು ನಮ್ಮ ಜಾತಿ ಧರ್ಮ ನಾಡಂಡಲ ನೆತ್ತೆರಡುವ ಜಾತಿ ಧರ್ಮಲ ನಾಡಿರ ಸಾಧ್ಯ ಇಜ್ಜಿಂದು ಕುಡ್ಲ ತೆನ್ಕೈ ವಿಧಾನಸಭಾ ಕಾಂಗ್ರೆಸ್ದ ಗುರ್ಕಾರ್ಯರು ಪ್ರಕಾಶ್ ಸಾಲಿಯನ್ ಪಂದಿರು. ಕುಡ್ಲ ಬೋಳೂರು ನಡತ್ನ ಮಾಮಲ್ಲ ನೆತ್ತೆರದಾನ ಶಿಬಿರ ಉದಿಪನ ಮಲ್ತದ ಅರ್ಪಾತಿರಿಯರು. ಕಾಂಗ್ರೆಸ್ ವಾರ್ಡ್ 27 ಬೋಳೂರು ಬುಕ್ಕ ಬ್ಲಡ್ ಡೋನರ್ಸ್ ಕುಡ್ಲದ ಒಟ್ಟು ಸಿರಿಗಿಡು ಐತರ ಕುಡ್ಲ ಬೋಳೂರದ ಕಾವೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ದ ಸಹಕಾರ ಸಭಾಂಗಣೋಡು ಮಾಮಲ್ಲ ನೆತ್ತಿರದಾನ ಶಿಬಿರ ನಡೆತಂಡು. ಕುಡ್ಲ ತೆನ್ಕೈ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಗುರುಕಾರ್ಯರು ಪ್ರಕಾಶ್ ಸಾಲಿಯನ್ ಬಿನ್ನೀರ್ನ ಒಟ್ಟಿಗೂ ಶಿಬಿರ ಉದಿಪನ ಮಲ್ತದ ಪಾತಿರದು. ಮಾತಾ ವಿಚಾರಡು ನಮ್ಮ ಜಾತಿ ಧರ್ಮ ನಾಡುಲಿ ಆಂಡ ನೆತ್ತಿಡುವ ಜಾತಿ ಧರ್ಮಲ ನಾಡಿರ ಸಾಧ್ಯ ಇಜ್ಜಿ ನೆತ್ತಿರ್ನ ಕೃತಕವಾದ ತಯಾರು ಮಲ್ಪಿರ ಸಾಧ್ಯ ಇಜ್ಜಿ ಈ ಶಿಬಿರ ದೀವನ್ನು ಕುಶಿತ ವಿಚಾರ ಅಂದ ಪಂಡೀರು. ದುಂಬುದು ಮೇಯರ್ ಶಶಿಧರ ಹೆಗ್ಡೆ ಪಾತಿರದು ಪಾಲಿಕೆದ ಓಟು ಮುಟ್ಟ ಬನ್ನಾಗ ಪಕ್ಷ ಸಂಘಟನೆದ ಕಾರ್ಯಕ್ರಮಗಳು ಹೆಚ್ಚಾವಡು ನೆತ್ತಿರದಾನ ಶಿಬಿರ ಮಾತ್ರ ಹತ್ತು ಸಾಮಾಜಿಕ ಕಾರ್ಯವನ್ನ ಮಲ್ಪೊಡು ಪಂಡೀರು. ಬೊಕ್ಕೂರಿ ಮಲ್ಲಬಿನ್ನೀರು ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಸೇವಾ ಟ್ರಸ್ಟ್ದ ಆಡಳಿತ ಮುಖ್ಯಸ್ಥರು ವಿಶ್ವಾಸ್ ಕುಮಾರ್ ದಾಸ್ ಪಾತಿರ್ದು ನೆತ್ತಿರದಾನನು ಜೀವದಾನ ಅಂದ್ಲ ಪನ್ಪೇರು. ಇಂಚಿನ ಕಾರ್ಯಡು ಜವನ ಜವಾಂದಿ ದುಂಬು ಬರುಡು ಜವನೇರನು ಪಕ್ಷವು ಸೇರ್ಸಾ ಒಂದು ಇಂಚಿನ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಲ್ಪೊಡು ಪಂಡೀರು. ದುಂಬುದ ಮೇಯರ್ ಅಶ್ರಫ್, ಕಣಚೂರು ಆಸ್ಪತ್ರೆದ ಡಾಕ್ಟರ್ ಆಯಿಷಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒತ್ತು ಗುರ್ಕಾರ್ಯರು ಸಂತೋಷ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮ ಮಾಡಿದ್ದೇರು. ನೆತ್ತಿರದಾನ ಶಿಬಿರಡು ಪಾಕ ಜನ ಪಾಲ್ದೆ ತುಂಡಿರು. ಬೃಹತ್ ರಕ್ತದಾನ ಶಿಬಿರದಲ್ಲಿ
ರಕ್ತದಾನ ಎಲ್ಲದರಲ್ಲಿ ನಮಗೆ ಜಾತಿ ಧರ್ಮವನ್ನು ಹುಡುಕ್ಬೋದು, ಆದರೆ ರಕ್ತದಲ್ಲಿ ಯಾರಿಗೆ ಯಾವ ಧರ್ಮದವ ಯಾವ ಜಾತಿಯವ ಅಂತ ರಕ್ತವನ್ನು ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದರಿಂದ ರಕ್ತದಾನದಲ್ಲಿ ಇರುವಂಥ ಶ್ರೇಷ್ಠತೆ ಬೇರೆ ಯಾವ ದಾನದಲ್ಲಿಲ್ಲ. ಅದು ಇಷ್ಟವರೆಗೆ ಕೃತಕವಾಗಿ ಕೂಡ ತಯಾರು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ಆದರೆ ಇಂಥ ಕೆಲಸ ಕಾರ್ಯದಲ್ಲಿ ಪ್ರಥಮವಾಗಿ ನಮ್ಮ ಬೋಳೂರು ವಾರ್ಡ್ನಲ್ಲಿ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಪಕ್ಷ ಸಂಘಟನೆಗೆ ಮತ್ತು ಮುಂದಿನ ನಮ್ಮ ಚುನಾವಣೆಗೆ ಅದು ನಮಗೆ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಇಂದು ಈ ಕಾರ್ಯಕ್ರಮ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ದೀರಿ. ಭಾಳಷ್ಟು ಪ್ರಸ್ತುತ ಬ್ಲಡ್ ಡೊನೇಷನ್ ಮಾಡುವಂಥದ್ದು ಭಾಳಷ್ಟು ಪ್ರಾಮುಖ್ಯವಾದದ್ದು. ಯಾಕೆಂದರೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲೂ ಬ್ಲಡ್ನ ಒಂದು ಭಾಳಷ್ಟು ಅಗತ್ಯ ಇರುವಂಥ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಿರಿ. ಅದಕ್ಕಾಗಿ ನಾನು ಮತ್ತೊಮ್ಮೆ ವಾರ್ಡಿನ ಅಧ್ಯಕ್ಷರಿಗೂ ಬ್ಲಾಕ್ ಅಧ್ಯಕ್ಷರಿಗೂ ಮತ್ತು ವಿಶೇಷವಾಗಿ ಮಾಜಿ ಸದಸ್ಯರಾದಂಥ ಕಮಲಾಕ್ಷ ಸಾಲಿಯನ್ರವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಭುವನ್ ಮತ್ತು ಯೋಗೀಶ್ ಹರೀಶ್ ಎಲ್ಲ ಭಾಳಷ್ಟು ಸಂಘಟನೆಯನ್ನು ಮಾಡಿದ್ದಾರೆ. ಅವರಿಗೆ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಯೋಜನೆ ಕ್ರೀಡೋತ್ಸವಗಳನ್ನು ಕೂಡ ನಮ್ಮ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವ ಮೂಲಕ ನಾವು ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕಾಗ್ತದೆ. ನಮ್ಮ ಅಧ್ಯಕ್ಷರು ಮುಂದೊಮ್ಮೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಕ್ರಿಕೆಟ್ ಮ್ಯಾಚ್ ಮಾಡಿದರು. ಇನ್ನು ಮುಂದಕ್ಕೆ ಕೂಡ ಇಂಥ ಕ್ರಿಕೆಟ್ ಮ್ಯಾಚ್ಗಳನ್ನು ಕೂಡ ಮಾಡಬೇಕು. ಮಹಿಳೆಯರಿಗೆ ಕೂಡ ಇನ್ನಷ್ಟು ಕ್ರೀಡೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಿ ಪಕ್ಷ ಸಂಘಟನೆ ಮಾಡಬೇಕು. ಇಂಥ ರಕ್ತದಾನದಂಥ ಶಿಬಿರದಲ್ಲಿ ಇನ್ನಷ್ಟು ಯುವಕರು ಪಾಲ್ಗೊಂಡು ನಮ್ಮ ಪಕ್ಷವನ್ನು ಬಲವರ್ಧನೆ ಆಗಬೇಕು. ಹಾಗೆಯೇ ಜನರಿಗೂ ಕೂಡ ಒಂದು ಜೀವ ಉಳಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ಹೇಳುತ್ತಾ ಇಲ್ಲಿ ಬಂದಂಥ ನಾವು ಎಷ್ಟು ಜನ ಸಾಧ್ಯ ಅಷ್ಟು ಜನ ಕೊಡೋಣ. ಇನ್ನಷ್ಟು ಯುವಕರನ್ನು ಕರೆಸಿ ರಕ್ತದಾನ ಮಾಡುವಂಥ ಕೆಲಸವನ್ನು ಇಲ್ಲಿ ಇವತ್ತು ನಡೆಯಲಿ ಅಂತ ಹೇಳುತ್ತಾ ಕೇರಳಡು ಏಪ್ರಿಲ್ 1 നടപ്പിರುವ ರಾಜ್ಯ ವಿಧಾನಸಭೆದ ಓಟದ ಪ್ರಚಾರಗಾದ ಐತರ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾಸರಗೋಡು ಜಿಲ್ಲೆಗೆ ಬಸದಿತ್ತೇರು. ದುಂಬುದ ಮಂತ್ರಿಯರಾಯಿನ ಬಿ ರಮಣತ್ರಾಯಿ ವಿನಯ್ ಕುಮಾರ್ ಸೊರಕೆ ಅರಣಿ ಎದುಕೊಂಡಿರು. ಕೇರಳಂ ರಾಜ್ಯದ ವಿಧಾನಸಭಾ ಓಟ್ ಏಪ್ರಿಲ್ 1 നടപ്പೇರಿತದು. ಕಾಂಗ್ರೆಸ್ ಪಕ್ಷದ ಕೂಟ ಅದುಪುನ ಯುಡಿಎಫ್ ದ ಪ್ರಚಾರಗಾದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಐತರ ಕಾಸರಗೋಡು ಜಿಲ್ಲೆಗೆ ಬೈದರು. ಬೆಂಗಳೂರು ವಿಮಾನೋಡು ಆರ ಬಜಪೆದ ವಿಮಾನವಂತನ ತಾಣಗೂ ಬತ್ತದು ಸೀದಾ ಕೇರಳ ಗಡಿ ಜಾಗೆಗೆ ಪೋಯಿರು. ಮಂಜೇಶ್ವರ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಎಕೆ ಅಶ್ರಫ್, ಕಾಸರಗೋಡು ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಕಲ್ಲಟ್ರ ಮಾಹಿನ್ ಪರವಾದ ಓಟದ ರ್ಯಾಲಿಡು ಮುಖ್ಯಮಂತ್ರಿಯರು ಪಾಲ್ದೆ ತಂದಿರು. ವಿಮಾನವಂತನ ತಾನೋಡು ರಾಜ್ಯದ ದುಂಬುದ ಮಂತ್ರಿಯರಾದಿಪುನ ಬಿರಮಣತ್ರಾಯ್ ವಿನಯ್ ಕುಮಾರ್ ಸೊರಕೆ ಸೇರಿನಂಚ ಪಾಕ ಜನ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಎದುಕೊಂಡಿರು. ಒಡಿಪದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣದೇವಿರು ನಾಗದೇವಿಯರ ಸಾನ್ನಿಧ್ಯಡು ಐತರ ಶ್ರೀ ಮುಖ್ಯ ಪ್ರಾಣದೇವಿರಿಗೆ ಬ್ರಹ್ಮಕುಂಭಾಭಿಷೇಕ ನಡೆತಂಡೆ. ಒಡಿಪು ಇಂದ್ರಾಳಿದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣದೇವಿರು ಬೊಕ್ಕ ನಾಗದೇವಿಯರ್ನ ಗುಡಿಟ್ಟು ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಏಪ್ರಿಲ್ 3 ಮುಟ್ಟ ನಡೆತಂದಿತ್ತದು. ಐತರ ಶ್ರೀ ಮುಖ್ಯ ಪ್ರಾಣದೇವಿರಿಗೆ ಬ್ರಹ್ಮಕುಂಭಾಭಿಷೇಕ ಅಟ್ಟಣೆ ಆದಿತ್ತಂಡು. ಪುತ್ತೂರು ಶ್ರೀನಿವಾಸ ದಂತ್ರಿಯರ್ನ ಪೌರೋಹಿತ್ಯಡು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಗೋಪಾಲಕೃಷ್ಣ ಉಪಾಧ್ಯಾಯರಿದ್ದದು. ಕಾಂಡೆ ವಿಧಿವಿಧಾನಗಳನ್ನು ಕರೆತದು 1001 ಕಲಶಾರಾಧನೆ ಮಲ್ತದು. ಮುಗುಳಿ ಕುಲ್ಲಾದ ಶ್ರೀ ಮುಖ್ಯ ಪ್ರಾಣ ದೇವಿರಿಗೆ ಬ್ರಹ್ಮಕುಂಭಾಭಿಷೇಕ ನಡಪಾದು ಮಾ ಪೂಜೆ ಕರಿತೇರು. ಮಧ್ಯಾಹ್ನ ನುಪ್ಪು ಪ್ರಸಾದ ನಡೆತದೆ. ರಾತ್ರಿ 7 ಗಂಟೆಗೆ ಮಹಾರಂಗ ಪೂಜೆ ಅಟ್ಟಣೆ ಆದಿತ್ತದು. ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಕುಶಲ ಶೆಟ್ಟಿ ಬೊಕ್ಕ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಭೂಪತಿ ಶೆಟ್ಟಿ ಬೊಕ್ಕ ಸದಸ್ಯರು, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಜಯಕರ ಶೆಟ್ಟಿ ಬೊಕ್ಕ ಸದಸ್ಯರು ಊರ ಪರ ಊರ ಭಕ್ತರಿ ಪೊರ್ತುಡಿತದು ಶ್ರೀ ಮುಖ್ಯ ಪ್ರಾಣ ದೇವಿರ್ನ ಇಂಬುನಟೊಂಡಿರು. ಏಪ್ರಿಲ್ 7 ಅಂಗಾರೆ ಕಾಂಡೆ ಒರಂಬ ಮೂಚಿಗೆ ನಾಗದೇವಿಯರ್ನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡಪೆರು.
ಬಂಟ ಸಮಾಜಡು ದುಂಬು ಪೊಣ್ಣು ಮಗಳಿಂದ ನಾಟ್ಯಗೂ ಸೇರಿರು ಬುಡುಂದಿಜ್ಜಾಂಡ್ ಇತ್ತೆ ಬಂಟ ಸಮಾಜಡು ದಿಂಜ ಕಲಾವಿದರು ಉಳ್ಳಿருந்து ಭರತನಾಟ್ಯ ನಿರ್ದೇಶಕರು ನಯನ ವೀರಯ್ಯ ಪಂತೇರು ಬಿಸಿ ರೋಡ್ ಸ್ಪರ್ಶ ಕಲಾ ಮಂದಿರಡು ಆತ್ಮೀ ಶೆಟ್ಟಿಯರ್ನ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಉದಿಪನ ಮಲ್ತದ ಆರು ಪಾತಿರಿಯರು ಭರತನಾಟ್ಯ ಕಲಾವಿದರು ಆತ್ಮೀ ಶೆಟ್ಟಿ ಮೇರಿನ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಬಿಸಿ ರೋಡ್ದ ಸ್ಪರ್ಶ ಕಲಾ ಮಂದಿರಡು ಕಲಾನಿಕೇತನ ಡ್ಯಾನ್ಸ್ ಫೌಂಡೇಶನ್ ನೆಲೆಟ್ಟು ನಡೆತಂಡು ವಿಶ್ವಕಲಾನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಪದಡ್ಕ ಪುತ್ತೂರದ ನಿರ್ದೇಶಕರು ನಯನ ವೀರೈ ನಾಟ್ಯ ಗುರುಕುಲಿನ ಒಟ್ಟುಗೂ ನಟರಾಜಗ ತುಡರಬೊಡ್ಡ ಪೊತ್ತಾದು ಅಂಜನೆ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮದ ತುಡರ ಪೊತ್ತಾದು ಕಾರ್ಯಕ್ರಮ ಉದಿಪನ ಮಲ್ತೇರು ಆತ್ಮೀ ಶೆಟ್ಟಿಯರ್ನ ಗುರು ವಿದುಷಿ ವಿದ್ಯಾ ಮನೋಜ್ ಶಿಷ್ಯದಿಗ ಗೆಜ್ಜೆ ಕುಡಿದು ಆಶೀರ್ವಾದ ಮಲ್ತು ನಡೆದ ಬೊಕ್ಕ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ನಡೆತಂಡು ವಿದ್ವಾನ್ ವಿದ್ಯಾ ಮನೋಜ್ ಕಲ್ಲಡ್ಕ ವಿದ್ವಾನ್ ನಂದಕುಮಾರ್ ಉಣ್ಣಿಕೃಷ್ಣನ್ ಬೆಂಗಳೂರು ವಿದ್ವಾನ್ ಕಾರ್ತಿಕ್ ವಿಧಾತ್ರಿ ಬೆಂಗಳೂರು ವಿದ್ವಾನ್ ನಿತೀಶ್ ಅಮ್ಮಣ್ಣಯ್ಯ ಬೆಂಗಳೂರು ಬೊಕ ವಿದ್ವಾನ್ ಗೋಪಾಲ ವೆಂಕಟರಮಣ ಬೆಂಗಳೂರು ಮುಗುಲು ಸಂಗೀತ ಕಲಾವಿದರಾದ ಪಾಲ್ಗೊಂಡಿರು ಡಾಕ್ಟರ್ ಶ್ರೀದೇವಿ ಬೊಕ ಡಾಕ್ಟರ್ ಮಹಿಮಾ ಪಣಿಕರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಕಾರ್ಯಕ್ರಮದ ಗುರುವಂದನ ಲೀಸಿಡು ನಯನ ವೀರೈ ಪಾತಿರ್ದು ರಂಗಪ್ರವೇಶ ಸುಲಭದ ಕೆಲಸ ದುಂಬು ಎಂಟನ ಬಂಟ ಸಮಾಜಡು ಪೊಣ್ಣು ಜೋಕ್ಲಿಗೆ ನಲಿಕೆಗೆ ಬುಡುಂದಿಜ್ಜಾಂಡು ಬರವು ಕಲ್ತದು ಮಾತಿರ್ಲ ಮಿತ್ತು ಬತ್ತಿ ಬೊಕ್ಕ ಇತ್ತೆ ಪಾಕ ಜನ ಕಲಾವಿದರು ಉಳ್ಳೇರು ಆತ್ಮೀ ಶೆಟ್ಟಿಗೂ ನಟರಾಜ ಎಡ್ಡೆ ಭವಿಷ್ಯನು ದುಂಬ ಕೊರಡಂದು ಪಂಡಿನಾರು ಅರಣ ಕಂಡನಿ ನಾಟ್ಯ ಕಲಾವಿದರು ಕುದ್ಕಾಡಿ ವಿಶ್ವನಾಥ ರೈಕ್ಲಿನ್ ನೆಂಪು ಮಾಲ್ತೊಂಡೇರು ವಿದುಷಿ ವಿದ್ಯಾ ಮನೋಜರಿಗೆ ಗುರುವಂದನೆ ಸಮ್ಮನದ ಮರ್ಯಾದೆ ಸಂದಾದು ಆತ್ಮೀ ಶೆಟ್ಟಿ ಆಶೀರ್ವಾದ ನಟೊಂಡೇರು ಎಡ್ಡೆ ಗುಣ ನಡಕೆದ ಆತ್ಮೀ ಶೆಟ್ಟಿಗೂ ನಟರಾಜನ ಕೃಪೆ ಬೊಕ್ಕ ನಮ್ಮ ಮಾತೆರ್ನಲ ಆಶೀರ್ವಾದ ಉಪ್ಪಡಂದು ವಿದ್ಯಾ ಮನೋಜ್ ಎಡ್ಡೆ ಬಯಕೆರು ಆತ್ಮೀ ಶೆಟ್ಟಿನ ಸಂಬಂಧದಾರು ಚಂದ್ರಹಾಸ ಡಿ ಶೆಟ್ಟಿ ರಂಗೋಲಿ ಪಾತಿರ್ದು ದಿನಕ್ಕೂ 5 ಗಂಟೆ ಅಭ್ಯಾಸದ ಪುಣೆಪಾಟಿಕೇಡು ರಂಗಪ್ರವೇಶ ಮಲ್ತದಲು ಜೋಕ್ಲೇನು ಬರವು ಮಾರ್ಕ್ಗೆ ಮಾತ್ರ ತೂಪನ ಸರಿಯತ್ತು ಎಂದು ಪಂಡೇರು ನೃತ್ಯಗಿರಿ ಮೈಸೂರದ ನಿರ್ದೇಶಕರು ಡಾಕ್ಟರ್ ಕೃಪಾ ಫಡ್ಕೆ ಪಾತಿರ್ದು ಭರತನಾಟ್ಯ ರಂಗಪ್ರವೇಶ ಗುರು ಶಿಷ್ಯರಿಗೆ ಒಂದೊಂಜಿ ಪರೀಕ್ಷೆ ಐಟ್ಲ ಗುರುಕ್ಲಿಗೆ ಮಲ್ಲ ಪರೀಕ್ಷೆ ಎಂದು ಪಂಡೇರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಪಾತಿರ್ದು ಜೋಕ್ಲೆಡ ಓವುಲ ಆಯ್ಜಿನ ಭಜನೆಡ ಅಂಡಲ ಸೇರ್ಸಾದು ದೇವಸ್ಥಾನಲೆಡು ಪನ್ಪಾಲೆಂದು ಜೋಕ್ಲಿನ ಅಪ್ಪೆಮ್ಮಾಗ ಪಂಡೇರು ಆತ್ಮೀ ಶೆಟ್ಟಿ ಪಾತಿರ್ದು ಪ್ರೋತ್ಸಾಹ ಕೊರ್ನ ಮಾತ್ರೆಗಳ ಸೊಲ್ಮೆ ಸಂದಾಯರು ಭರತನಾಟ್ಯ ರಂಗಪ್ರವೇಶದ ಸಂಗೀತ ಕಲಾವಿದರಿಗೆ ಮರ್ಯಾದೆ ಸಂದೇಹಿತ ಮಲ್ತೇರು ಆತ್ಮೀ ಶೆಟ್ಟಿಯರ್ನ ಅಮ್ಮಿರ್ ಉದಯ್ ಶೆಟ್ಟಿ ಬೊಕ್ಕ ಅಪ್ಪೆ ಶಾಲಿನಿ ಶೆಟ್ಟಿ ಬೊಕ್ಕ ಕುಟುಂಬ ಸಂಸಾರದಕ್ಲಿಗೆ ಪೊರ್ತುಡಿತ್ತಿರು ಸುಕೇಶ್ ಶೆಟ್ಟಿ ಸೊಲ್ಮೆ ಸಂದಾಯರು ಈ ಆತ್ಮೀ ಶೆಟ್ಟಿಯ ರಂಗಪ್ರವೇಶ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಮೊದಲನೆಯ ಕಾರಣಕರ್ತರು ಅಂತ ಹೇಳಿದರೆ ಆಕೆಯ ಹೆತ್ತವರು ಹಾಗೂ ಆಕೆಯ ಕುಟುಂಬ ಮಾವಂದಿರು, ಹೆಚ್ಚಾಗಿ ಹೇಳಬೇಕು ಅಂದರೆ ಮಾವಂದಿರು ತುಂಬ ಗೌರವ, ಪ್ರೀತಿ, ಸೌಮ್ಯ ಗುಣ ಇದೆಲ್ಲವನ್ನು ತನ್ನಲ್ಲಿ ಇಟ್ಕೊಂಡಿರೋಂತಹ ಹುಡುಗಿ ಅದು ಅಂತಲೇ ಹೇಳ್ತಾನೆ. ಯಾಕಂದರೆ ತುಂಬ ಮುಗ್ಧ ಅವಳು. ಮುಗ್ಧವಾದುದನ್ನು ಮಕ್ಕಳನ್ನ ಯಾವಾಗಲೂ ಅದು ಅಂತ ಹೇಳ್ತಾವಲ್ಲ, ಅದಕ್ಕೆ ಅಷ್ಟು ಮುಗ್ಧವಾದ ಮಗು ಅವಳು. ನಾವು ನಮ್ಮ ಮಕ್ಕಳನ್ನು ಒಂದೇ ವಿದ್ಯಾಭ್ಯಾಸ ಮಾತ್ರ ಮಾರ್ಕು ತೆಗೆದುಕೊಳ್ಳುವುದರಲ್ಲಿ ಅವರ ಹಿಂದೆ ಪ್ರಯತ್ನಗಳನ್ನು ಮಾಡ್ತಾ ಇರುವುದು ಇದು ಖಂಡಿತವಾಗಿಯೂ ಸರಿಯಲ್ಲ. ಎಷ್ಟೋ ಬೇರೆ ಬೇರೆ ಕ್ಷೇತ್ರಗಳು ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅವರಿಗೆ ಇಂಟ್ರೆಸ್ಟ್ ಇರುವಂಥ ಯಾವುದೇ ಕ್ಷೇತ್ರವಿರಲಿ, ವಿದ್ಯಾಭ್ಯಾಸದ ಒಟ್ಟಿಗೆ ತಮ್ಮ ಪ್ರೋತ್ಸಾಹವನ್ನು ನೀಡಿದಲ್ಲಿ ಎಲ್ಲರೂ ಆತ್ಮೀಯಂತೆ ಇಂತಹ ಉನ್ನತವಾದಂತಹ ಒಂದು ಈ ಕಲೆಯನ್ನು ಮೈಗೂಡಿಸಿಕೊಂಡು ಒಂದು ಆದರ್ಶಪ್ರಾಯ ವ್ಯಕ್ತಿಯಾಗಿ ನೀನು ಇರಬೇಕೆಂದು ಮತ್ತು ಯಶಸ್ಸನ್ನು ನೀಡಲೆಂದು ನಾವೆಲ್ಲ ನಂಬಿಕೊಂಡಂಥ ದೈವದೇವರು ಅನುಗ್ರಹಿಸಲಿ ಎಂದು ಹೇಳುತ್ತಾ, ನಮಗೆಲ್ಲ ರಂಗಪ್ರವೇಶ ಇರ್ಬೋದು, ಆದರೆ ನಿಜ ಅರ್ಥದಲ್ಲಿ ಗುರು ಹಾಗೂ ಶಿಷ್ಯಗಿಂತಲೂ ಗುರುವಿಗೆ ಒಂದು ದೊಡ್ಡ ಪರೀಕ್ಷೆ ಇದ್ದಂಗೆ. ಆ ಪರೀಕ್ಷೆಯಲ್ಲಿ ಇಬ್ಬರು ಬಹಳ ಉನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ ಅಂತ ನಾನು ಸಭಾಸದರೆಲ್ಲರ ಪರವಾಗಿ ಹೇಳಬಲ್ಲೆ. ಅಭಿನಂದನೆಗಳು ವಿದ್ಯಾ ಮೇಡಮ್ ಅವರಿಗೆ ಹಾಗೂ ಆತ್ಮಿಗೆ. ಒಂದು ಒಳ್ಳೆಯ ನೃತ್ಯ ಕಲಾವಿದೆಯಾಗುವ ಎಲ್ಲ ಲಕ್ಷಣಗಳು ಆತ್ಮೀಯಲ್ಲಿದೆ. ಪ್ರಾರಂಭದ ಹೆಜ್ಜೆಯನ್ನು ದೃಢವಾಗಿ ಸ್ಪಷ್ಟವಾಗಿ ಇಟ್ಟಿದ್ದಾಳೆ, ಆದರೆ ಪ್ರಯಾಣ ತುಂಬ ಮುಂದುವರಿಬೇಕಾಗಿದೆ. ಸಣ್ಣದಿರುವಾಗ ನಾವು ಆ ಸಂಸ್ಕಾರ ಎನ್ನುವಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡದೇ ಇದ್ದರೆ ಮಕ್ಕಳು ನಮ್ಮ ಪ್ರೀತಿಯಿಂದ ವಂಚಿತರಾಗ್ತಾರೆ. ಯಾವುದು ಪ್ರೀತಿ ಎನ್ನುವುದನ್ನು ಅರಸಿಕೊಂಡು ಯಾವುದೋ ಒಂದು ಬೇರೆಯ ದಾರಿಯನ್ನು ಅವರೇ ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಆದರೂ ಒಂದು ಇಂತಹ ಕಲಾ ಕ್ಷೇತ್ರದಲ್ಲಿ ವಿದ್ಯೆಯನ್ನು ಸಂಪನ್ನಿಸಿಕೊಂಡವರು ನಾವು ನಿಮ್ಮಲ್ಲಿ ಬೇಡಿಕೊಳ್ಳು ಏನಂತ ಹೇಳಿದರೆ, ಯಾವುದರಲ್ಲಾದರೂ ಒಂದು ಕಲೆಯಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸಿಕೊಳ್ಳಿ ಅಂತ. ರಂಗಪ್ರವೇಶ ಎಂಬುದು ಬಹಳ ಸುಲಭದ ಕೆಲಸ ಏನಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಬಂಟ ಸಮಾಜದಲ್ಲಿ ಹೆಣ್ಣು ಮಗು
ನೃತ್ಯ ಮಾಡುವುದು ಯಾರಿಗೂ ಇಷ್ಟ ಇರಲಿಲ್ಲ. ಅಂದರೆ ಅದೊಂದು ಸಂಪ್ರದಾಯ ಅಲ್ಲ ಅಂತೇಳುವ ಒಂದು ಭಾವನೆ ನಮ್ಮ ಹಿರಿಯರಲ್ಲಿತ್ತು. ಗುತ್ತಿನ ಮನೆತನದಲ್ಲಿ ನಾವು ಇಂತಹ ಒಂದು ಕಲೆಯನ್ನು ಆಸ್ವಾದಿಸುವಂತಹ ಕಾರ್ಯಕ್ಕೆ ಇಳಿಲಿಕ್ಕೆ ಇಲ್ಲ. ಯಾಕೆಂತ ಹೇಳಿದರೆ ಅದು ಒಂದು ಹೀನ ಕೆಲಸ ಅಂತೇಳುವ ಒಂದು ಭಾವನೆ ನಮ್ಮ ಹಿರಿಯರಲ್ಲಿ ಮೊದಲಿನಿಂದ ಇತ್ತು. ಈಗ ಹಾಗೆಲ್ಲ ಹೆಣ್ಣು ಮಗು ಹೆಂಗಸರು ಕಲಿತು ವಿದ್ಯಾವಂತರಾಗಿ ಪಟ್ಟಣ ಸೇರಿದ ಮೇಲೆ ಇಂತಹ ಒಂದು ಭರತನಾಟ್ಯದ ದೈವಿಕ ಕಲೆಯನ್ನು ನನ್ನ ಮಗಳು ಕಲಿಬೇಕು ಅಂತೇಳುವ ಒಂದು ಉಲ್ಲಾಸದಿಂದ ಭರತನಾಟ್ಯ ತರಗತಿಗಳಿಗೆ ಸೇರಿಸ್ತಾ ಬಂದರು. ಕುಡ್ಲ ಭವಂತಿ ಸ್ಟ್ರೀಟ್ ಮಾರ್ಗದ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಡುಪ್ನ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಸ್ವರ್ಣ ನಿಧಿ ಪನ್ಪುನ ಗೋಲ್ಡ್ ಜ್ಯುವೆಲ್ಲರಿ ಯೋಜನೆ ಶುರು ಮಾಡ್ತಿದೆ. ಐತ ಮೂಜನೆ ಅದೃಷ್ಟ ಚೀಟಿ ದೇಪುನ ಕಾರ್ಯಕ್ರಮ ಐತಾರ ನಡೆತಂಡೆ. ಕುಡ್ಲ ಭವಂತಿ ಸ್ಟ್ರೀಟ್ ಮಾರ್ಗದ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಡುಪ್ನ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಸ್ವರ್ಣ ನಿಧಿ ಪನ್ಪುನ ಗೋಲ್ಡ್ ಜ್ಯುವೆಲ್ಲರಿ ಯೋಜನೆ ಶುರು ಮಾಡ್ತಿದೆ. ಐತ ಮೂಜನೆ ಅದೃಷ್ಟ ಚೀಟಿ ದೇಪುನ ಕಾರ್ಯಕ್ರಮ ಐತಾರ ನಡೆತಂಡೆ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂಗಡಿ ನಡೆತಿನ ಲಕ್ಕಿ ಡ್ರಾ ಕಾರ್ಯಕ್ರಮಕ್ಕೂ ವಿಶೇಷ ಚೇತನ ಜೋಕ್ಲಿಗೆ ನೀರಿಲ್ ಆದುಪುನ ರಿಹಾ ಫೌಂಡೇಶನ್ ಸಂಸ್ಥೆ ಮುಖ್ಯಸ್ಥರು ಆಸ್ಲೆ ಫೆರ್ನಾಂಡಿಸ್ ಕಂಡನಿ ಬೊಡಿದಿ ಮಲ್ಲ ಬಿನ್ನಿರಾದು ಇತ್ತದು ಅದೃಷ್ಟ ಚೀಟಿ ದೆತ್ತದೇರು. ಮೂಜನೆ ತಿಂಗೊಲ್ದ ಅದೃಷ್ಟ ಯೋಜನೆಡು 7411 ನಂಬರದ ಭಾಗ್ಯಲಕ್ಷ್ಮಿಯರಿಗೆ ಭಾಗ್ಯ ಒದಗದು ಬೈದಂಡು ಮಲ್ಲ ಬಿನ್ನೆರು ಆಸ್ಲೆ ಫೆರ್ನಾಂಡಿಸ್ ಪಾತಿರದು ಪಾಕ ವರ್ಷಲೆಡಿದು ಈ ಅಂಗಡಿದ ಬಗೆಟ್ ಇಂಕ್ಲೆ ಗೊತ್ತುಂಡು ವ್ಯವಹಾರ ಮಾತ್ರ ತಂದೆ ಈ ಸಂಸ್ಥೆದಕ್ಲು ಸಂಬಂಧಕ್ಲಿನಂಚ ಇಂಕ್ಲೆ ಅಂಗಡಿಡು ಮರ್ಯಾದೆ ಕೊರ್ಪೇರು ಒಂದು ನಿಜಕ್ಲ ಎಡ್ಡೆ ಯೋಜನೆ ಎಂದು ಪುಗಾರಿಯರು. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಸಂಸ್ಥೆದ ಮುಖ್ಯಸ್ಥರು ಕೆಲಸದಕ್ಲಿ ಈ ಪೊರ್ತೊಡಿದ್ದೀರು. ಸಂಪತ್ ಮೂಡಬಿದರೆ ಕಾರ್ಯಕ್ರಮ ಸುಧಾರಿತ ಕೊರಿಯರು. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ತುಂಬ ವರ್ಷದಿಂದ ಗೊತ್ತು ನಮಗೆ. ಸೊ ಈ ಅಂಗಡಿನಲ್ಲಿ ನೀವು ಒಂದು ಬಂದಿದಾಗ ಅದು ಬಿಸ್ನೆಸ್ ವಿಷಯ ಬಗ್ಗೆ ಅಲ್ಲ, ಒಂದು ಫ್ಯಾಮಿಲಿ ಥರ ಆಗ್ತದೆ. ನನಗೆ ಇವರು ಸಂಬಂಧ ಥರ ಆಗಿಬಿಟ್ಟಿದ್ದಾರೆ. ಏನಕ್ಕೆ ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ. ಅವ್ರದ್ದು ಕ್ವಾಲಿಟಿ ಇರಲಿ, ಅವ್ರದ್ದು ಒಂದು ವಾರ್ಮ್ತ್ ಇರಲಿ ಅಂಗಡಿಗೆ ಬಂದಿದಾಗ. ಸೊ ಅದು ತುಂಬ ಅದು ಫೀಲಿಂಗ್ ಇದೆಯಲ್ಲ, ಇದು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಇವತ್ತು ಈ ಲಕ್ಕಿ ಡ್ರಾ ಮೂಲಕ ವಿನ್ ಆಗಿದ ಭಾಗ್ಯಲಕ್ಷ್ಮಿ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಎಲ್ಲ ವಿನ್ನರ್ಸ್ಗೂ ತುಂಬ ಧನ್ಯವಾದಗಳು. ಇನ್ನೂ ಒಳ್ಳೆಯದಾಗ್ತಾ ಇರಲಿ ಅಂತ ನಾವು ಭಾವಿಸ್ತೀವಿ. ಗುರುಪುರದ ಮೂಜನೇ ವರ್ಷದ ಮೂಳೂರು ಅಡ್ಡೂರು ಜೋಡುಕರೆ ಕಂಬಳ ಶನಿವಾರ ಉದಿಪನಾದು ಐತಾರ ಮುಗಿತಲಾಂಡು ಕನಪ್ಪಲೈಡು 15 ಜೋಡು ಸೇರಿದು ಒಟ್ಟು 100 ಅಜಿಪ ಜೋಡಿರುಕುಲು ಪಂತೋಡು ಪಾಲ್ದೆ ತೊಂಡ ಮೂಳೂರ್ಕರ ಶ್ರೀ ಸ್ವಾಮಿ ದಾಮೋಲಗಟ್ಟು ಕುಂಭಾಸಿದಾಗಲಿ ಅಡ್ಡೂರ್ಕರೆ ಪಡಿಲಿಕ್ಕೆ ಬರ್ತಾರೆ ಗೊತ್ತು. ದಿನಕರ ಜರಾಶರನರ್ಲಿಗೆ ಬಲ್ಲಲ್ಲಿ ಫೈನಲ್ ಸಾಲೆ ಮೂಳೂರ್ಕರೆತ್ತ ಕುಡ್ಲ ತಾಲೂಕು ಗುರುಪುರಡು ಇನಾಯತ್ ಅಲಿ ಗುರ್ಕಾರ್ ರದುಪುನ ಕಂಬಲ ಸಮಿತಿ ನಡಪಾಯಿನ ಮೂಳೂರು ಅಡ್ಡೂರು ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಉದಿಪನಾಯಿನವು ಐತಾರ ಅಕೇರಿಯಾಂಡು ಕನಪಲೈಡು 15 ಜೋಡು ಅಡ್ಡಪಲೈಡು 7 ಬಲ್ಲು ಮಲ್ಲೆಟ್ಟು 11 ನಾಯರ್ ಮಲ್ಲೆಟ್ಟು 21 ಬಲ್ಲಿ ಇಲ್ಲೆಟ್ಟು 30 ನಾಯರ್ ಇಲ್ಲೆಟ್ಟು 70 ಆಜಿ ಜೋಡು ಸೇರಿದು ಒಟ್ಟು 100 ಜೋಡಿರುಕುಲು ಕಂಬಳದ ಪಂತೋಡು ಪಾಲ್ದಿತೊಂಡ ಕನಪಲೈಡು ತೆಕ್ಕಟ್ಟೆ ಸುಧೀರ್ ದೇವಾಡಿಗಿರು ಪಲೈಮುಟ್ಟಿನ ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಎರುಕುಲು ಆಜರೆಕೋಲು ನಿರ್ಸನಿಗೆ ನಿರ್ರಟ್ಟಾದ ಅಡ್ಡಪಲೈಡು 20 ದೊಡ್ಡಗುತ್ತು ಅಮರ್ಥ್ಯ ಪದ್ಮನಾಭ ಶೆಟ್ಟಿಯರ್ನ ಏರುಕುಲು ಒಂಜನೈನಾಂ ಬೊಕ್ಕ ನಾರಾವಿ ರಕ್ಷಿತ್ ಜೈನಿಯರ್ನ ಏರುಕುಲು ರಡ್ಡನೈನಾಂ ಗೆದ್ಯ ಬಲ್ಲು ಮಲ್ಲಿಟ್ಟು ಕೊಳಕ್ಕೆ 20 ಭಾಸ್ಕರೇಸ್ ಕೋಟ್ಯಾನರ್ನ ಏರುಕುಲು ಒಂಜನೈನಾಮು ಬೊಕ್ಕ ನಂದಳಿಕೆ ಶ್ರೀಕಾಂತ್ ಪಟ್ಟಿರ್ನ ಬಿ ಏರುಕುಲು ರಡ್ಡನೈನಾಮುಗು ಸಂಧ್ಯ ಬಲೆಯಲ್ಲಿಟ್ಟು ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಭಾಶಿದ ಏರುಕುಲು ಒಂಜನೈನಾಮು ಬೊಕ್ಕ ಪಡಿಲ್ ಕಬತ್ತಾರ್ಗುತ್ತು ದಿನಕರ ಜಯರಾಜ್ ಶೆಟ್ಟಿಯರ್ನ ಏರುಕುಲು ರಡ್ಡನೈನಾಮು ಗೆದ್ಯ ನಾಯರ್ ಮಲ್ಲೆಟ್ಟು ಎಣ್ಪ ಬಡಗಬೊಟ್ಟು ಕಲ್ಲಪಾಪು ಶ್ರೀಕ ಸಂದೀಪ್ ಶೆಟ್ಟಿಯರ್ನ ಏರುಕುಲು ಒಂಜನೈನಾಮು ಬೊಕ್ಕ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರಿಯರ್ನ ಏರುಕುಲು ರಡ್ಡನೈನಾಮುಗು ಸಂಧ್ಯ ನಾಯರ್ ಎಲ್ಲಿಟ್ಟು ನಿಂಜೂರು ಪಡುಮನೆ ಅಮಯ್ ಆದ್ಯ ಶೆಟ್ಟಿಯರ್ನ ಏರುಕುಲು ಒಂಜನೆ ಇನಾಮು ಬೊಕ್ಕ ಪೊಸ್ಮಾರ ಸೂರ್ಯಶ್ರೀ ಜ್ಯೋತಿ ಸುರೇಶ್ ಶೆಟ್ಟಿಯರ್ನ ಏರುಕುಲು ರಡ್ಡನೆ ಇನಾಮು ಗೆಂದ್ಯ ಮುಗಿತರ ಲೇಸಿಡು ಗುರುಪುರ ಕಂಬಲ ಸಮಿತಿದ ಪದಾಧಿಕಾರಿಗಳು ಬೊಕ್ಕ ಬೇತೆ ಬೇತೆ ವಲಯದ ನಾಯಕರಿತದು ಇನಾಮುಲೇನು ಪಟ್ಟಿಯರು. ಕುಡ್ಲ ಕರಂಗಲ್ ಪಡೆದ ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹದ ನೆಲೆಟ್ಟು
ಶನಿವಾರ ರಾತ್ರಿ ಬಪ್ಪನಾಡ್ ಮೇಳದ ಕೆಳೆದು ಶ್ರೀ ಬಪ್ಪನಾಡ ಕ್ಷೇತ್ರ ಮಹಾತ್ಮೆ ಆಟ ನಡೆತಂಡೆ. ಕುಡ್ಲ ಕರಂಗಲ್ಪಾಡಿದ ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹದ ನೆಲೆಟ್ಟು ಶನಿವಾರ ಕರಂಗಲ್ಪಾಡಿದ ಮಹಾಸತಿ ಕಟ್ಟಿಡು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡೆದು ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಸೇವೆ ಆಟ ಅಟ್ಟಣೆ ಮಲ್ತಿದ್ದೀರು. ರಾತ್ರಿ ಹಿಡಿದು ಕಾಂಡೆಮುಟ್ಟ ನಡಪಾಯಿನ ಆಟೋಡು ದುಂಬತ್ತ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನ ಹೊಡೆದು ಹೊಸ ಬೊಳ್ಳಿದ ಕವಚ ಪ್ರಭಾವಳಿ ಬೊಕ್ಕ ನಂದಾದೀಪನು ಮೆರವಣಿಗೆ ಕನತೀರು. ಚೌಕಿ ಪೂಜೆ ಕರಿತದು ಮೇಳದ ಕಲಾವಿದರಿಗೆ ಸೇವಾ ಕರ್ತಲೆಗೆ ಪ್ರಸಾದ ಕೊಡ್ದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಆಟ ಶುರುವಾಂಡು. ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹ ರಂಗಸ್ಥಳಟ್ಟು ನಡಪಾಯಿನ ಸಭಾಲೇಸುಡು ಕದ್ರ ದೇವಸ್ಥಾನದ ಕೃಷ್ಣ ಅಡಿಗೇರು ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ನವೀನ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರು. ಭಕ್ತ ಸಮೂಹದ ಸಾನ್ನಿಧ್ಯಡು ಪೂಜೆ ಮಲ್ಪನ ಸುಧನ್ ವಿದ್ಯಾನಗರ ಪಂಜಮುಗೇರ್ ಮಹಾಸತಿ ಕಟ್ಟಿದ ಬಗೆಟ್ ತಿರುಪಾಯರು. ಈ ದುಂಬುದ ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ, ಪ್ರಮೋದ್, ಸತ್ಯಪ್ರಸಾದ್ ಕೊಡಲಿ, ರಜನೀಶ್ ಬಿಜಯ್, ರವಿಚಂದ್ರ ಶೆಟ್ಟಿ, ಅಶೋಕ್ ನಗರ, ಕಿರಣ್ ಕುಮಾರ್, ಗಿರೀಶ್ ಕೊಟ್ಟಾರಿ, ಪ್ರಮೋದ್ ಕುಮಾರ್ ರೈ, ರೋಷನ್ ಬೊಕ್ಕ ಭಕ್ತ ಸಮೂಹದ ಮಾತಾ ಸದಸ್ಯರು ಇಪ್ಪೊರ್ತುಡಿತಿರು. ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಬಪ್ಪನಾಡು ಕ್ಷೇತ್ರದ ಭಕ್ತರು ಸೇವಾ ಕರ್ತುಲೈನ ಶ್ರೀ ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹದಕ್ಲು ಮೇಳದ ದೇವರಿನ ಪ್ರಸಾದದ ತಂದು ಆಟ ತೂಯರು. ಕೊಡಿಲ್ಬೈಲ್ದ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ನಡಾವಳಿ ಉಚ್ಚಯ ಮೂಜಿ ದಿನ ನಡತನ ಪೊರ್ತುಡು ಅಕೆರಿದ ದಿನ ಆಟ ನಡತನ ಪೊರ್ತುಡು ಶ್ರೀ ಚೀರುಂಬ ಭಗವತಿ, ಪಾಡಂಗರ ಭಗವತಿ ಬೊಕ್ಕ ಹುಲ್ಲುರಾಳಿ ಭಗವತಿ ಇಂಚ ಮೂವೀರ ಭಗವತಿಯರ್ನ ಶ್ರೀ ಮಹಾಸತಿ ಕಟ್ಟೆಗೆ ಭೇಟಿ ನಡತ್ತಂಡೆ. ಮಹಾಸತಿ ಶ್ರೀ ಭಗವತಿ ಅಮ್ಮನ ಭಕ್ತ ಸಮೂಹ ಸಮಿತಿದಕ್ಲು ಎದಕ್ಕೊಂದು ಕಟ್ಟಿಡ ಪೂಜೆ ನಡತ್ತಂಡೆ. ಭಗವತಿಯರ್ನ ಭೇಟಿ ಹಿಡಿದ ಬೊಕ್ಕ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಆಟ ದುಂಬರಿಂಡು. ಬೇರೆ ಹೆಚ್ಚಿಗೆ ಅದು ಎನ್ನ ಸ್ಥಿತಿ ಓಡೆ ಮುಟ್ಟ ಎತ್ತು ನಿನ್ಗೆ ಗೊತ್ತುಂಟ. ಆ ಬಂಡಸಾಲೆ ಏರ್ನ ಮೂಜಿ ಮಾಲಿಗಿದೆ ಇಲ್ಲಿ ಏರ್ನ ತಾರದ ಕಟ್ಟಬುಣಿ ಏರ್ನ ಮೂಜಿ ಬುಳಿಯಪ್ಪನ ಕಂಡ ಏರ್ನ ಎನ್ನ ಒಂದು ಯಾನಪ್ಪ ನಂದಣ್ಣ ದೇವೇರು ಕುರ್ನೇನು ಏಪಲ ಅಹಂಕಾರಡಿ ಎನ್ನ ಒಂದು ಪಣಿಯರ ಬಲ್ಲಿ ದೇವೇರು ಕುರ್ನೇನು ನಮ್ಮ ಒಂದು ಸ್ವೀಕಾರ ಮಲ್ಕೊಡ. ಭಗವತಿಲ ಮಂಜುನಾಥ ದೇವಿರಲ ಭೇಟಿಯಾಪುನಂಚಿನ ಆ ಅವಿಸ್ಮರಣೀಯವಾಯನಂಚಿನ ಸುಂದರವಾಯನಂಚಿನ ಕ್ಷಣ ನಮ್ಮ ಜೀವಿತ ಅವಧಿಡು ಎಂಕ್ಲೆ ಕಣ್ಣುಗು ಆ ದರ್ಶನ ಭಾಗ್ಯನ ಕೊರಡು ಪಡೆದು ಯಾನು ಮಂಜುನಾಥ ದೇವರಿಡಲ ಭಗವತಿಡಲ ಯಾನು ನಟ್ಟೊಂದುಲ್ಲೆ ಐಕ್ ಮಾರ್ಗ ಮಲ್ತು ಕೊರ್ಪುನಂಚಿನ ಏರಾಂಡ್ಲ ಒಂಜಿ ಶಕ್ತಿ ಇತ್ತುನಂದಾಂಡ ಈ ಮಣ್ಣದ ಚಂದ್ರಮೌಳೇಶ್ವರನ ಎದುರುಬಾಗೊಡುಪುನಂಚಿನ ಮಹಾಸತಿ ಅಪ್ಪೆ ಐಕೊಂಜಿ ಮಾರ್ಗ ಮಲ್ತು ಕೊರುವರು ಪಂಪಿನಂಚಿನ ಒಂಜಿ ಮಹಾದಾಸ ಎಂಕುಂಡು. ಯಾವಾಗ ಮಗು ಅಳುತ್ತದೆ ಆಗ ಮಾತ್ರ ತಾಯಿ ಹಾಲು ಕೊಡಲಿಕ್ಕೆ ಹೋಗ್ತದೆ ಅಂತೆ. ಹಾಗೆ ಯಾವಾಗ ನಾವೆಲ್ಲ ಕಷ್ಟಪಟ್ಟು ದೇವರ ಸ್ಮರಣೆಯನ್ನು ಮಾಡ್ತೇವೆ, ಯಾವಾಗ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಿತ್ಯ ನಿರಂತರ ದೇವಿ ಸಾನ್ನಿಧ್ಯದಲ್ಲಿ ಅಡ್ಡಬಿದ್ದು ಕೈ ಮುಗಿದು ತೆಂಗಿನಕಾಯಿಯನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ, ಆಗ ಖಂಡಿತವಾಗಿ ನಮ್ಮೆಲ್ಲರ ಅಳು, ನಮ್ಮೆಲ್ಲರ ಬೇಡಿಕೆಗಳು, ನಮ್ಮೆಲ್ಲ ಕೂಗುಗಳನ್ನು ಈ ದೇವಿ ಆಲಿಸ್ತಾ ಇದ್ದಾಳೆ. ಆದ್ದರಿಂದ ಆ ಒಂದು ಪುಣ್ಯ ಕ್ಷೇತ್ರದ ಪ್ರಾರ್ಥನೆಯ ಫಲ ಎನ್ನುವುದು ಎಲ್ಲರಿಗೂ ಪ್ರಾಪ್ತಿರಸ್ತು ಎನ್ನುವ ರೀತಿಯಲ್ಲಿ ಕ್ಷೇತ್ರಕ್ಕೆ ಬರ್ತಿದ್ದೆ ನಾನು ಉಂತುನಾಗ ಆ ಪ್ರಕೃತಿ ರೂಪಡಿತ್ತಿನ ಒಂದೇನು ಉಂತುನಾಗ ಇಂಕ ದಾದನ ಉಂತುಗಂದಾಂಡು ದೇವರಿಗೆ ಗೇಟಡೆ ಯಾನಂಜಿ ಆ ಪೂವನ್ ಪಾಡ್ಯ 20 ನಿಮಿಷ ನಾನು ಯಾನು ಪನ್ನ ಮರನಿ ಪಾಡ್ರಾಯ್ಜಿ ನಾನು ಬರ್ಪೆ ಬಂದು ಪನ್ನಗ ಆ ಪೂ ಬೂರುಂಡು ಆ ಪೂ ಬೂರ್ದ ಪಕ್ಕ ಇಂಕ ದಾದನ ಮನಸ್ಸು ಅಂಡೆ ಯಾನ್ ಕುಡಬೋದು ಎರಡಕ್ಕೆಂಡೆ ಆರು ಪಂಡೇರು ನನ್ನ ಮಿತ್ತಿಗೆ ಈ ಶುಕ್ರವಾರ ಒಂಜಿ ಪೂ ಪಾಡ್ಲ ಪಂಡೇರು ಅಂಚನೆ ಯಾನು ಶುಕ್ರವಾರ ಪೂ ಪಾಡೊಂದು ಬರ್ತೆ ಅಂಚನೆ ಇಂಕ ಎಡ್ಡ ಒಂದು ಬಂದಾಗ ಎನ್ನ ವಿನಯ ಹಾಸ್ಪಿಟಲ್ದ ನವೀನನ್ನ ಅಂಚನೆ ಎನ್ನ ಫ್ರೆಂಡ್ಸ್ಗೆ ಪೂರ ಪಂಡೆ ಪೂರೆಗ್ಲ ಎಡ್ಡ ಒಂದು ಬರ್ತೀನಿ. ಕಾಪು ಕೋತ್ವಾಲ ಗುತ್ತು ಮೂಲ ನಾಗ ಬ್ರಹ್ಮಸ್ಥಾನಡು ಶನಿವಾರ ರಾತ್ರಿ ಚತುಪವಿತ್ರ ನಾಗಮಂಡಲ ಸೇವೆ ಸಮರ್ಪಣೆ ಮಾಡ್ತಾರೆ. ಕಾಪು ಕೋತ್ವಾಲಗುತ್ತು ನಾಗಮಂಡಲ ಸೇವಾ ಸಮಿತಿ ಕೋತ್ವಾಲಗುತ್ತು ಕುಟುಂಬದ ಕ್ಲುಬೊಕ್ಕ ಮೂಲ ಸ್ಥಾನದ ಭಕ್ತಿರು ಶನಿವಾರ ಕೋತ್ವಾಲಗುತ್ತು ಮೂಲ ನಾಗಬ್ರಹ್ಮಸ್ಥಾನಡು ಚತುಪವಿತ್ರ ನಾಗಮಂಡಲ ಸೇವೆ ಸಮರ್ಪಣೆಗೆ ಶನಿವಾರ ಆಚರಣೆ ಆಗಿದ್ದಂಡು. ಶ್ರೀ ಶತಂತ್ರಿ ಪೌರೋಹಿತ್ಯಡು ಕೆಪಿ ಕುಮಾರ ಗುರುತಂತ್ರಿ ಮಾರ್ಗದರ್ಶನಡು ನಾಗಮಂಡಲದ ವಿಧಿವಿಧಾನಗಳು ನಡೆತಂಡು.
ಬಯ್ಯ ಪುರ್ತುಕಂತನಗ ಹಾಲಿಟ್ಟು ಸೇವೆ ನಡಪಾದ ರಾತ್ರಿ ನಾಗಮಂಡಲದ ಮಂಡಲ ಪೂಜೆ ಮಲ್ತದು ಚತುಪವಿತ್ರ ನಾಗಮಂಡಲ ಸೇವೆ ಶುರುವಾಂಡು. ನಾಗದರ್ಶನದಾರ ಕಕ್ಕುಂಜೆ ವಾಸುದೇವ ಆಚಾರ್ಯರದು ಬಾಲಕೃಷ್ಣ ವೈದ್ಯ, ನಟರಾಜ ವೈದ್ಯ, ನಾಗಕನ್ನಿಕೆರಾದಿತ್ತದು ಮದ್ದೂರು ಕೃಷ್ಣಪ್ರಸಾದ್ ವೈದ್ಯರ್ನ ಕೂಟ ನಾಗಯಕ್ಷಿ ಡಮರ್ ಮೇಳ ಇತ್ತದು ನಾಗಮಂಡಲ ಸೇವೆ ನಡತಂಡು. ಅಕೇರಿಗೂ ಮೂಲ ಬ್ರಹ್ಮಸ್ಥಾನ ನಾಗಬನತ ಪ್ರಸಾದ ಪಟ್ಟಿಯರು. ಕೋತ್ವಾಲಗುತ್ತು ನಾಗಮಂಡಲ ಸೇವಾ ಸಮಿತಿ ಗುರುಕಾರ್ಯರು ಕೋತ್ವಾಲಗುತ್ತು ಹೆಬ್ಬಾಗಿಲು ಮನೆ ಕಾಪು ದಿವಾಕರ ಶೆಟ್ಟಿ, ಪ್ರಧಾನ ಕಾರ್ಯಂತಿರ ಸುಮನ್ ಶೆಟ್ಟಿ ಕೋತ್ವಾಲಗುತ್ತು ಹೊಸಮನೆ, ಪಣವು ಗುರುಕಾರ್ಯರು ಜಿನೇಂದ್ರ ಶೆಟ್ಟಿ ಕೋತ್ವಾಲಗುತ್ತು ಹೆಬ್ಬಾಗಿಲು ಮನೆ, ಒತ್ತು ಗುರುಕಾರಲಾಯನ ಚಂದ್ರಹಾಸ ಶೆಟ್ಟಿ ನಡುಪಾಲ್ ಮನೆ, ಚಂದ್ರಹಾಸ ಶೆಟ್ಟಿ ಮೇಲ್ಮನೆ, ಅಣ್ಣಪ್ಪ ಶೆಟ್ಟಿ ಗರಡೆ ಮನೆ, ಕರುಣಾಕರ ಶೆಟ್ಟಿ ಹಾವಂಜ ಮನೆ, ಊರ ಪರವೂರ ಭಕ್ತರಿ ಪುಣ್ಯ ನಾಗಮಂಡಲ ತೂದು ಪ್ರಸಾದದ ತೊಂಡಿರು. ದೇಶ ಸೇವೆ ಸ್ವಾಮಿ ನಿಷ್ಠೆಗೆ ಪ್ರಾಣದೇವಿರು ಸಾಕ್ಷಿಯಾದುಲ್ಲಿರುಂದೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು. ಒಡಿಪುದ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕಳು ಶನಿವಾರ ನಡೆದ ಧಾರ್ಮಿಕ ಸಭೆಗೆ ಆಶೀರ್ವಚನ ಕೊರಿಯರು. ಒಡಿಪುದ ಇಂದ್ರಾಣಿ ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ಕೈತಲುಪುನ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ದೇವಿರ ಬೊಕ್ಕ ನಾಗದೇವಿಯರ್ನ ಕ್ಷೇತ್ರಗಳು ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಲೆಕ್ಕಡು ಶನಿವಾರ ಧಾರ್ಮಿಕ ಸಭೆ ಆಚರಣೆ ಆದಿತ್ತದು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಬಿ ಜಯಕರ ಶೆಟ್ಟಿ ಇಂದ್ರಾಳಿ ಇದಕ್ಕೊಂದು ಸುರೂತ ಪಾತಿರ ಪಂಡೇರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಂತದ ಆಶೀರ್ವಚನ ಕೊರಿಯರು. ದೇಶ ಸೇವೆ ಸ್ವಾಮಿ ನಿಷ್ಠೆಗೆ ಪ್ರಾಣದೇವಿರು ಸಾಕ್ಷಿಯಾದುಲ್ಲೇರು ಅರಣ ಆದರ್ಶದಂಚ ಜವನ ಜವಂದಿ ಭಗವಂತನ ಸೇವೆ ಮಲ್ಪಡುವುದು ಪಂಡೇರು. ಕೊಡೇರಿ ವೆಂಕಟರಾಯ ಶಾನುಭಾಗ್ ಕನ್ನಡಗೂ ತರ್ಜುಮೆ ಮಲ್ತನ ಶ್ರೀ ಜೀವೋತ್ತಮ ಮುಖ್ಯ ಪ್ರಾಣ ಪಂಪನ ಶ್ರೀ ಹನುಮಾನ್ ಚಾಲೀಸ ಬೊಕ್ಕ ಸ್ತೋತ್ರಲಿನ ಬೂಕುನು ಶಾಸಕರೇ ಯಶಪಾಲಿ ಸುವರ್ಣ ಬಿಡುಗಡೆ ಮಲ್ತದ ಪಾತಿರ್ದು. ಈ ಧಾರ್ಮಿಕ ಕಾರ್ಯಲಿಡಿದು ತೃಪ್ತಿ ಮಲ್ತೊನ್ನ ದೇವಿರು ಲೋಕಗೂ ಎದುರಾಯಿನ ಕೊಳಲದ ಪೋಡಿಗೆ ದೂರ ಮಲ್ತದು ಶಾಂತಿ ನೆಮ್ಮದಿ ನಿಲೆಯೂರು ನಂಚ ಮಲ್ಪಡದು ಪಂಡಿರು. ವಿದ್ವಾನ್ ದಾಮೋದರ ಶರ್ಮ ಬಾರ್ಕೂರು ಧಾರ್ಮಿಕ ಉಪನ್ಯಾಸ ಕೊರಿಯರು. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ, ಜಾರ್ಜ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೊಂಬೈದ ಕಾರ್ಯತ್ವವನ ನಿರ್ದೇಶಕರು ಜಯಕರ ಶೆಟ್ಟಿ ಬುಡ್ನಾರ್, ಉಜ್ವಲ್ ಸಮೂಹ ಸಂಸ್ಥೆನ ಪುರುಷೋತ್ತಮ ಪಿ ಶೆಟ್ಟಿ, ಸ್ವದೇಶ್ ಸಮೂಹ ಸಂಸ್ಥೆನ ನಾಗೇಶ್ ಹೆಗ್ಡೆ ಬೆಂಗಳೂರು, ಉದ್ಯಮಿ ಕುಶಲ ಶೆಟ್ಟಿ ಇಂದ್ರಾಳಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯ ಭೂಪತಿ ಶೆಟ್ಟಿ ಇಂದ್ರಾಣಿ, ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಿ ಕುಶಲ ಶೆಟ್ಟಿ, ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರ ಸೀತಾರಾಮ ನಾಯಕ್ ಮಂಚಿಕೋಡಿ ಧಾರ್ಮಿಕ ಸಭೆ ಇಟ್ಟಿದ್ದರು. ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತರ ರತ್ನಾಕರ ಇಂದ್ರಾಳಿ ಸೊಲ್ಮೆ ಸಂದಾಯರು, ಶಮಿತಾ ಮೂಡುಬೆಳ್ಳೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಈ ಕ್ಷೇತ್ರದಲ್ಲಿ ಸ್ಥಳದಲ್ಲಿಯೇ ದೈವಿ ಸನ್ನಿಧಾನ ತುಂಬ ಪರಿಪೂರ್ಣವಾಗಿ ಕೂತಿದೆ. ಯಾರೇ ಬರಲಿ ಸ್ವಭಾವ ಸಹಜವಾಗಿ ಇಲ್ಲಿನ ಆ ವೈಬ್ರೇಷನ್ ಅನ್ನು ಎಲ್ಲರೂ ಅನುಭವಿಸ್ತಾರೆ. ಅಂತಹ ಪವಿತ್ರ ಸನ್ನಿಧಾನದಲ್ಲಿ ಇವತ್ತು ಪ್ರಾಣದೇವರ ಪುನಃ ಪ್ರತಿಷ್ಠೆ ನಡೆದಿದೆ. ದೇವರ ಮುಂಭಾಗದಲ್ಲಿ ಸಹಜವಾಗಿರತಕ್ಕಂಥ ಕುಂಡಿಗೆ ಎಷ್ಟು ತೆಗೆದರೂ ಕೂಡ ನೀರುದರಲ್ಲಿ ಮುಗಿಯೋದು ಅಂತ ಇಲ್ಲ. ಅಂತಹ ಪವಿತ್ರ ತೀರ್ಥ ಆ ಎಲ್ಲ ಕಾರ್ಯಗಳ ಜೀರ್ಣೋದ್ಧಾರ ನಡೆದಿದೆ. ಪ್ರಾಣದೇವರ ಅನುಗ್ರಹದ ಶ್ರೀರಕ್ಷೆ ನಮ್ಮ ಸಮಾಜದ ಮೇಲೆ ನಿರಂತರ ಬೇಕು. ವಿಶೇಷವಾಗಿ ನಮ್ಮ ಯುವ ಸಮುದಾಯಕ್ಕೆ ಶಕ್ತಿ ಸಾಮರ್ಥ್ಯ ಇವೆಲ್ಲ ಇದೆ. ಅದನ್ನು ಹೇಗೆ ಸತ್ಕಾರ್ಯದಲ್ಲಿ ವಿನಿಯೋಗಿಸಬೇಕು ಅನ್ನೋದಕ್ಕೆ ಪ್ರಾಣದೇವರು ಸಾಕ್ಷಿ. ಈಗಾಗಲೇ ನಾವೆಲ್ಲರೂ ತಿಳಿದಿರುವ ಹಾಗೆ ಧಾರ್ಮಿಕ ಆಚಾರ ವಿಚಾರಕ್ಕೆ ಭಾಳಷ್ಟು ಮಹತ್ವ ಕೊಡುವಂಥ ಒಂದು ಜಿಲ್ಲೆ. ಬಹುಶಃ ಇಲ್ಲಿ ಆಗುವಂಥ ಈ ಧಾರ್ಮಿಕ ಆಚಾರ ವಿಚಾರಗಳು, ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಹುಶಃ ಬೇರೆಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಅದರಿಂದಾಗಿ ನಾವೆಲ್ಲರೂ ಉಡುಪಿಯಲ್ಲಿ ಜನಿಸಿದವರು, ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಅದರಿಂದಾಗಿ ಉಡುಪಿಯ ಜನರು ಯಾವುದೇ ರಾಜ್ಯಕ್ಕೆ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ತನ್ನನ್ನು ತಾನು ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಾಗ ಅದರಲ್ಲಿ ಯಶಸ್ವಿಯಾಗಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಮಣ್ಣಿನಲ್ಲಿರುವಂಥ ಆ ಗುಣ, ಆ ದೇವರ ಒಂದು ಅನುಗ್ರಹದಿಂದ ಅದು ಸಾಧ್ಯವಾಗಿದೆ. ನಮ್ಮತನವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರೇರಣೆ ನೀಡುವುದಕ್ಕೆ ದೇವಸ್ಥಾನಗಳು ಬೇಕು ಅನ್ನುವಂತಹ ಯೋಚನೆಗೆ ಬಂದು ನಾವು ನಿಂತಿದ್ದೇವೆ. ಇದು ಕಾಲದ ಪರಿಣಾಮ ಅನ್ನೋದು ಬಹಳ ಸ್ಪಷ್ಟ. ಹಾಗಿದ್ರೆ ಈ ದೇವಸ್ಥಾನ ಕಟ್ಟಬೇಕಿದ್ರೆ
ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಸಮಿತಿ ಇರುತ್ತದೆ, ಭಕ್ತರು ಸಹಾಯ ಮಾಡುತ್ತಾರೆ. ದೇವಸ್ಥಾನ ಕಟ್ಟಿದಂತಹ ಪುಣ್ಯ ಯಾರಿಗೆ ಅಂತ ಕೇಳಿದ್ರೆ ಹಿರಿಯರು ಹೇಳುತ್ತಾರೆ, ಕರ್ತ ಕಾರಯಿತ ಚೈವ ಪ್ರೇರಕಶ್ಚಾನುಮೋದಕ. ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಯಾರು ಪ್ರೇರಣೆ ಕೊಡುತ್ತಾರೆ, ಯಾರದನ್ನು ಅನುಮೋದಿಸ್ತಾರೆ, ಅವರೆಲ್ಲರೂ ಕೂಡ ಈ ಸತ್ಕರ್ಮಗಳ ಪುಣ್ಯದಲ್ಲಿ ಸಮಭಾಗಿಗಳಂತೆ. ಸೂರಿಂಜದ ಬೊಳ್ಳಾರಗುತ್ತು ಬಾಕಿ ಮಾರ್ಕಂಡು ಬೊಳ್ಳಾರಗೋಳಿ ಪಂಚದೈವಲನ ನಿಯಮ ನಡೆಸಲಿದೆ. ಶನಿವಾರ ರಾತ್ರಿ ಶಿಬರೂರು ಕೊಡಮಂದಾಯ ನೇಮ, ಐತರ ಬೇತೆ ಬೇತೆ ದೈವಲನ ನೇಮ ನಡೆತವೆ. ಇರುವೇರು ದೈವಲಿನ ವಿಚಾರಡು ಉಂಡಾಯಿನ ಓದಂಟನು ಮೂವೇರು ದೈವಲು ಪರಿಹಾರ ಮಲ್ತನ ನೆಂಪುಗಾದು ಸುರತ್ಕಲ್ ಸೂರಿಂಜದ ಬೊಳ್ಳಾರಗುತ್ತು ಬಾಕಿ ಮಾರ್ಕಂಡು ಬೊಳ್ಳಾರ ಗೋಳಿ ಪಂಚದೈವಲನ ನೇಮ ಏಪ್ರಿಲ್ 2 ಎಣ್ಮ ಮುಟ್ಟ ನಡೆತಂದು. ಶನಿವಾರ ರಾತ್ರಿ ಶಿಬರೂರು ಕೊಡಮಂದಾಯ ದೈವದ ನೇಮ ನಡೆತಂಡು. ಐತರ ಕಾಂಡೆ ಜಂತಬುಟ್ಟು ಬಂಟಬುಕ್ಕ ಸಾರಾಳ ಜುಮಾದಿಗೆ ನೇಮ, ರಾತ್ರಿ ಕೊಡಪದ ಪಂಜುರ್ಲಿಗೆ ನೇಮ ಕೊರ್ದು ಇಂಬುನಟ್ಟೊಂಡೇರು. ಗಡಿಪತ್ನಾರು ಮಿತ್ತೋಡಿ ಅರಸಮನೆ ಅಶೋಕ್ ಪೈವ ಹೆಗ್ಡೆ, ತಿಬಾರ್ ಗುತ್ತಿನಾರು ಉಮೇಶ್ ಎನ್ ಶೆಟ್ಟಿ, ಶಿಬರೂರು ಕೊಡಮಂದಾಯ ದೇವಸ್ಥಾನಕ್ಕೂ ಸಂಬಂಧಪಟ್ಟನಕ್ಲು ದೇರಂತಬೊಟ್ಟು ಗ್ರಾಮದಕ್ಲು, ಪಂಜದ ಗುತ್ತು ಮನೆತನಕ್ಲು, ಬೊಳ್ಳಾರ್ ಗುತ್ತು ಕುಟುಂಬದಕ್ಲು, ಕುತ್ತೆತ್ತೂರು ಸೂರಿಂಜೆ ಶಿಬರೂರು ಬೊಕ್ಕ ಪಂಜ ಊರ ಪರ ಊರ ಭಕ್ತರು ನೇಮ ತೂದು ಬೂಳಿದ ತೊಂಡಿರು. ಏಳೆಕ ಅಂಗರೆ ಕಾಂಡೆ ಪಂಜ ಪುಂಡು ಜಾರಿಗೆ ಜಾರಂದಾಯ ಬಂಡ ನೇಮ, ರಾತ್ರಿ ಕೋರ್ದಬ್ಬು ಜಾರಂದಾಯ ಭೇಟಿಯಾದ ಎಣ್ಮಿಕ್ ಬರ್ಪನ ಬುಧಾರ ಕಾಂಡೆ ಭಂಡಾರ ಜಪ್ಪೆರುಂಡು. ಇಡೀ ನಮ್ಮ ಕುಡ್ಲಾದಳು ವಾರ್ತೆಯಲ್ಲಿ ಮುಗಿಂಡು ಸೊಲ್ಮೇಲೆ.